ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಒಡಿಯೂರು ರಥೋತ್ಸವ ಹಾಗೂ ತುಳುನಾಡ ಜಾತ್ರೆಯ ಪ್ರಯುಕ್ತ ತುಳು ಬದುಕದ ನಿಲೆ ಬಿಲೆ ಎನ್ನುವ 19ನೇ ತುಳು ಸಾಹಿತ್ಯ ಸಮ್ಮೇಳನ ನಡೆಯಿತು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ತುಳುನಾಡಿನಲ್ಲಿ ತುಳುವನ್ನ ಹುಡುಕಬೇಕಾದ ಪರಿಸ್ಥಿತಿ ಬರಬಾರದು. ಸರ್ವಕಾಲಿಕ ಸಾಹಿತ್ಯಗಳಿಂದ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಧರ್ಮ ಎಂಬ ಸೂತ್ರದಲ್ಲಿ ಬದುಕು ನಡೆಯಬೇಕು. ತುಳು ಭಾಷೆಯ ಸಂಪತ್ತನ್ನ ಅರಿಯುವ ಪ್ರಯತ್ನವಾಗಬೇಕು. ಅಂತರ್ಮುಖಿಯಾದರೆ ನಿಜವಾದ ಆಧ್ಯಾತ್ಮದ ಜ್ಞಾನ ಗಳಿಸಬಹುದು ಎಂದು ಹೇಳಿದ್ರು. ಸಿರಿನ ಪಂಡ ಸಂಪತ್ತೇ ಬಗ್ಗದಾಲತ್ತೆ ಐದು ಪಂಪೇರಿ ಸಿರಿನ ಹೋರಾಟದ ಬದುಕೆಂಚ ಅಂದಿಕೆಂಡ ಅಧರ್ಮದ ವಿರುದ್ಧವಾದ ಹೋರಾಟ ಅವು ಧರ್ಮದ ತುಡರು ಎಂದು ಪಂಡಲ್ಲ ತಪ್ಪ ಒಂದು ತುಳು ಪಂಡ ಸಿರಿ ಪಂಡ ಅವು ಧರ್ಮದ ತುಡರು ಎಂದು ನಮಗೆ ತೊಗೊಂಡು ಒಂದು ಮಹಿಳೆ ಹೋರಾಟ ಮಾಡ್ತಾರಂಚಿನ ಆ ದೀತನಂಚಿನ ಗಟ್ಟಿಯನ ಪಜ್ಜೆ ಉಂಡತ್ತ ಅವು ಎಂಚ ಬಲಾತ್ನ ಕೆಂಡ ಊಡಲ್ದ ಆತ್ಮವಿಶ್ವಾಸ ಹೊಡೆದು ಅವು ಬಲಾತ್ನ ಯಾನ್ ಇಂಚ ಮಾಡ್ತದ ತೋಜ್ಪಾವೆ ದಾಯಿಗೆ ಬಲ್ಲಿ. ಅಧ್ಯಕ್ಷತೆ ವಹಿಸಿದ್ದ ಸಂಶೋಧಕಿ ಡಾಕ್ಟರ್ ಇಂದಿರಾ ಅಡ್ದಾಲಿಯಪ್ರೋ ಮಾತನಾಡಿ, ತುಳುನಾಡು ಮಹಿಳೆಯರ ಹೆಮ್ಮೆಯ ನಾಡು. ತುಳುನಾಡಿನ ಸಂಸ್ಕೃತಿ ವಿನಾಶಕ್ಕೆ ಆರ್ಥಿಕ ವಿಶೇಷ ವಲಯ ನಿರ್ಮಾಣ ಕಾರಣವಾಗಿದೆ. ನಾಗ ದೇವಸ್ಥಾನಗಳ ನಾಶದ ಮೂಲಕ ತುಳು ಸಂಸ್ಕೃತಿಯ ನಾಶವಾಗಿದೆ. ತುಳುನಾಡ ಆರಾಧನೆಯ ಬಗ್ಗೆ ಅವಹೇಳನಕ್ಕೆ ಅವಕಾಶ ನೀಡಬಾರದು. ದೈವಾರಾಧನೆಯ ಬಗ್ಗೆ ಶ್ರದ್ಧೆ, ನಂಬಿಕೆ ಬೆಳೆಯುವಂತಾಗಬೇಕು. ಭೂತ ಕೋಲುಗಳ ವಿಡಿಯೋ ದಾಖಲೀಕರಣ ಸರಿಯಲ್ಲ ಎಂದು ಹೇಳಿದ್ರು. ಗೆಡ್ಡ ಗೌರವದ ಭೂಮಿ ಒಂದು ಈ ಮಣ್ಣದ ಶಕ್ತಿ ಉನ್ನದೆ ಆ ಶಕ್ತಿನ ಕೂಡ ಒಂದ್ಸತಿ ಗೌರವ ಕೊರದು ಸ್ವಾಮಿಲಿ ತೊಜಪಾಯಿರು ಐಟೈಮ್ ಬಸ್ ತಾಟಿ ಬಟ್ಲೆ ಸ್ವಾಮಿ ಪರವಾಗಿ ಆರು ಒಂದು ಮಾದರಿ ಆಡ ದೇವತ್ತಂದ ಇದು ಸಭೆ ಸಮಾರಂಭ ಮರಣ ಉಡುಪಿಡೊಂಜಿ ಮಲ್ಲ ಒಕ್ಕೆಲಗನ ಸಭೆ ಆಡು ಐಟು ಒಂಜಿ ಪೊಣ್ಣು ಸಾಹಿತ್ಯನ ಸಗಲಕ್ಕೆ ಸನ್ಮಾನ ಮಲ್ತಿಜರು ಒಂಜಿ ಪೊಣ್ಣತ್ತು ಆಡ ಸಾಹಿತ್ಯನಲ್ಲ ಇದ್ದಿಜರು ಇನ್ನು ಸಾಹಿತ್ಯನ ಗುರ್ಚಿ ಕಾಸುದಗಳು ಬೋಡು ಜನಕಲಿ ಅಂಚಾದಪ್ಪನಗ ಈ ರೀತಿ ಸ್ವಾಮೀಜಿಲಿ ಎತ್ತರತ್ತೆ ಇನ್ನು ಖುಷಿಯೇನೆ ಆಯಿತು. ಒಡಿಯೂರು ಶ್ರೀ ಗುರುದೇವ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ ವಿಜ್ಞಾನ ಮಾದರಿಗಳ ಪ್ರದರ್ಶನ, ಶ್ರೀ ದತ್ತ ತುಳು ಜಾನಪದ ಮತ್ತು ಇತಿಹಾಸ ಅಧ್ಯಯನ ಕೇಂದ್ರ ನೆಲ್ಲಿಕಟ್ಟೆ ಅವರಿಂದ ತುಳುನಾಡಿನ ಹಳೆಯ ವಸ್ತುಗಳ ನಾಣ್ಯಗಳ ಪ್ರದರ್ಶನ, ಕುಲಕಸುಬುಗಳ ಪ್ರಾತ್ಯಕ್ಷಿಕೆ ನಡೆಯಿತು. ಸಾಧ್ವಿ ಮಾತಾನಂದಮಯ್ಯ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಸಿ ಭಂಡಾರಿ, ಉಗ್ರಪ್ಪ ಪೂಜಾರಿ ಅವರ ಅಜ್ಜೆ ನಡಿನ ಗೋಲಿತಮರ ಪುಸ್ತಕ ಹಾಗೂ ಪೂರೆ ತುಳು ಪತ್ರಿಕೆಯ 50ನೇ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಚಾಲಕ ಸೀತಾರಾಮ್ ರೈ ಸವಣೂರು, ಒಡಿಯೂರು ತುಳುಕೂಟದ ಸ್ಥಾಪಕಾಧ್ಯಕ್ಷ ಮಲಾರ್ ಜಯರಾಮ್ ರೈ, ತುಳು ಕಾರ್ಯಕ್ರಮದ ಸಂಚಾಲಕ ಡಾಕ್ಟರ್ ವಸಂತ್ ಕುಮಾರ್ ಬಿರ್ಲಾ, ಗ್ರಾಮ ವಿಕಾಸ ಯೋಜನೆಯ ಸಂಪನ್ಮೂಲ ವ್ಯಕ್ತಿ ವಿಶ್ವನಾಥ್ ಶೆಟ್ಟಿ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.